6 ಕುಟುಂಬ ವಾಸ ಮಾಡ್ತದೆ ಒಂದು ಮನೆಯಲ್ಲಿ. ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಅಕ್ಟೋಬರ್ 17ರ ಸೋಮವಾರ ಬೆಳಿಗ್ಗೆ 10:30ಕ್ಕೆ ಜಗಳೂರು ತಾಲೂಕು ತಾಯಿ ಟೋನಿ ಗ್ರಾಮದ ವಾಸಿಗಳಾದ ದಲಿತರು ಸುಮಾರು 100 ವರ್ಷಗಳಿಂದ ಒಂದೇ ಸೂರಿನಲ್ಲಿ 4-5 ಕುಟುಂಬಗಳು ವಾಸವಿದ್ದಾರೆ. ಆದ್ದರಿಂದ ಇವರ ಕನಗಳಲ್ಲಿ ಸೂರು ನಿರ್ಮಿಸಿಕೊಳ್ಳಲು ಅನುಮತಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು ಮತ್ತು ಸೂರು ನಿರ್ಮಿಸಿಕೊಳ್ಳಲು ಅನುವು ಮಾಡಿಕೊಡಬೇಕೆಂದು ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಕೆ, ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಟಿಸಿ ಚಂದ್ರಣ್ಣ, ಚಿತ್ರದುರ್ಗ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವೃಷಭೇಂದ್ರ ಬಾಬು ಬಿಎಸ್, ಹಿರಿಯೂರು ತಾಲೂಕು ಕಾರ್ಯಾಧ್ಯಕ್ಷರಾದ ರಾಘವೇಂದ್ರ ಆರ್, ಗ್ರಾಮಸ್ಥರಾದ ಬಾಬು, ರಾಜೇಂದ್ರ ಪ್ರಸಾದ್, ಭೋರಯ್ಯ, ಟಿಸಿ ಪಂಚಾಕ್ಷರಿ, ಲಕ್ಷ್ಮಣ್, ಟಿಎಲ್ ಯಲ್ಲಪ್ಪ ಸೇರಿದಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆದರೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. 100 ವರ್ಷದಿಂದ ಅದರಲ್ಲಿ ಅವರು ಯಾವ ರೀತಿ ಬಾಳ್ವೆ ಮಾಡ್ತಿದಾರೋ ಅದೇ ರೀತಿಯಾಗಿ ಇದ್ದಾರೆ. ಒಂದು ಕುಟುಂಬದಲ್ಲಿ 5ರಿಂದ 6 ಕುಟುಂಬ ವಾಸ ಮಾಡ್ತದೆ ಒಂದು ಮನೆಯಲ್ಲಿ. ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. ದಯಮಾಡಿ ಏನಿಲ್ಲ ಅವರಿಗೆ ಸೂರು ನಿರ್ಮಿಸಿಕೊಳ್ಳೋದಕ್ಕೆ ಕಣಗಳಲ್ಲಿ ದಯವಿಟ್ಟು ಸಂಬಂಧಪಟ್ಟ ಜಾಗಗಳಲ್ಲಿ ಒಂದು ನಾವು ಎಲ್ಲ ಕಡೆ ನಾನು ಮಾತಾಡ್ತೀನಿ.